ಇವತ್ತು ನಮ್ಮ ಮನೆಯಲ್ಲಿ ನಾನೇ ಸ್ವತಃ ಮಾಡಿದಂತ ಒಂದು ವೈನ್ ಇದೆ, ಹೋಮ್ ಮೇಡ್ ವೈನ್. ಸೊ ಅದನ್ನು ಮಣ್ಣಿನಡಿಯಲ್ಲಿ ಇಟ್ಟಿದ್ದೇನೆ. ಒಂದು 60 ದಿವಸ ಆಯ್ತು ಮಣ್ಣಿನಡಿಯಲ್ಲಿ ಇಟ್ಟು. ಈಗ ಗೊತ್ತಿಲ್ಲ ಹೇಗೆ ಆಗಿದೆ ಅಂತ. ಸೊ ಇವತ್ತು ಡಿಗ್ ಮಾಡ್ತಿದ್ದೇನೆ. ಹಂಚೆಲ್ಲ ಹಾಕಿ ಇಟ್ಟದ್ದು. ಇಲ್ಲೊಂದು ಕಾಣಿಸ ಉಂಟು ಬಾಟಲ್. ಡಿಗ್ ಮಾಡ್ಬೇಕಷ್ಟೇ ಈಗ. ಇದು ಒಂದು ದಾರೆ ಪುಳಿ ಅಂತ ಹೇಳುವ ಒಂದು ಹಣ್ಣು, ಅದರಿಂದ ಮಾಡಿದಂತ ವೈನ್. ಇದಕ್ಕೆ ಯಾವುದೇ ಆಲ್ಕೋಹಾಲಿಕ್ ಕಂಟೆಂಟ್ ಆಗಲಿ, ಯಾವುದೇ ವಿಷಕಾರಿ ವಸ್ತು ಹಾಕಲಿಲ್ಲ. ಅಂದ್ರೆ ಟೇಸ್ಟಿಯಾಗಿ ಅಥವಾ ಕುಡಿಲಿಕ್ಕೆ ಮತ್ತು ಸ್ಮೆಲ್ ಒಳ್ಳೆದಾಗಿ ಬರಲಿಕ್ಕೆ ಯಾವುದೇ ಕಂಟೆಂಟ್ ಹಾಕಲಿಲ್ಲ. ಬರೀ ಪ್ಯೂರ್ ಆಗಿ ಮಾಡಿರುವಂತದ್ದು. ಕಾಣಿಸಿದ ರೆಡ್ ಆಗಿದೆ ಅಲ್ಲ ವೈನ್. 60 ಡೇಸ್ ಆಗಿದೆ. ಒಂದು ಬಾಟಲ್ ತೆಗೆದಿಡುವ, ಇನ್ನೆರಡಿದೆ. ಇದು ಕೂಡ ರೆಡ್ ಆಗಿದೆ, ತೊಳಿಬೇಕಷ್ಟೇ ಬಾಟಲ್. ರೆಡ್ ಕಲರ್, 3 ಕೂಡ ರೆಡ್ ಬಾಟಲ್ ಆಗಿದೆ. ಈಗ ಇಲ್ಲಿ 3 ಬಾಟಲ್ ಇದೆ. 3 ಬಾಟಲ್ ಕೂಡ ಕ್ಲೀನ್ ಮಾಡ್ತಾ ಇದ್ದೇನೆ. ಅಂದ್ರೆ ಇದರಲ್ಲಿ ಮಣ್ಣು ಹಿಡಿದಿದೆ, ಮಣ್ಣು ಹಿಡಿದು ನಾನು ತೊಳಿತಾ ಇದ್ದೇನೆ. ಬಾಟ್ಲ್ ಕ್ಲೀನ್ ಮಾಡಿದ್ದೇನೆ. ಈಗ ಯಾವುದೇ ರೀತಿಯ ಮಣ್ಣು ಡಸ್ಟ್ ಏನಿಲ್ಲ. ಸೊ ಇದನ್ನು ಈಗ ಟೇಸ್ಟ್ ಮಾಡಬೇಕು. ಆ್ಯಂಡ್ ಈಗ ಲೋಟ ಇದೆ, ಮನೆಯಿಂದ ಬರಬೇಕು ತಂದಿದ್ದೇನೆ. ಲೋಟ ಇದೆ. ಸೊ ನಾವೀಗ ಗ್ಯಾಸ್ ಶಬ್ದ ಬರ್ತಾ ಉಂಟು. 60 ಡೇಸ್ ನಂತರ ಹೇಗೆ ಆಗಿದೆ ಗೊತ್ತಿಲ್ಲ. ಟೇಸ್ಟ್ ಮಾಡ್ತಿದ್ದೇನೆ 60 ಡೇಸ್ ನಂತರ ವೈನ್. ಸ್ವೀಟ್ ಆಗಿ ಉಂಟು, ಚೂರು ಈಗ ಗೊತ್ತಾಗ್ತಿಲ್ಲ. ಚೂರು ಹುಳಿ ಹುಳಿ ಬಂತು. ಮತ್ತೆ ಇಲ್ಲಿಂದ ಕೆಳಗೆ ಇಳಿಯುವಾಗ ಬಿಸಿ ಬಿಸಿ ಆಗ್ತಾ ಉಂಟು. ಏನು ಹಾಕ್ಲಿಲ್ಲ, ಆದ್ರೂ ಕೂಡ ಬಿಸಿ ಆಗ್ತಾ ಉಂಟು. ಒಳ್ಳೆ ಕಿಕ್ಕಿದೆ, ಕಾಣಿಸ್ತಿದೆ. ಒಂದು 5 ಮಿನಿಟ್ಸ್ ನಂತರ ತೋರಿಸ್ತೇನೆ ನಂಗೆ ಹೇಗೆ ಆಗ್ತಾ ಉಂಟು ಅಂತ. A few moments later. ಚೂರು ದಂಗಲ ಅಡ್ಡಗೊಪ್ಪೆ ಖಾಲಿ ಅಂಡು ಒಂದು ಮೂಜಿನದ ಒಂದು ತವರಿಕೊಂಡು ರಜ್ಜನ ಶೇರ್ ಅಂತ ಬರೋದಿಲ್ಲ. ಚಿಯರ್ಸ್. ಚಿಯರ್ಸ್. ಉಪ್ಪಾಡಿ ಜಾಂಡಿಯಾ, ಉಪ್ಪಾಡು ಹೊಡಿತೀನಿ ಕೊಂಡ್ರೆ ಮರತ್ತಾನೆ. ಕಬಾಬ್ ಲೇಜ್. ಈ ವರ್ಷದ ಮುಗಿಂದು
ವರ್ಷದ ಮುಗಿಂಡಿ ಚೂರಾಪು ನಮ್ಮಲ್ಲಿ ಇಲ್ಲಡೆ ಪೋಲಿ ಇದ್ದಿನ ಗೊತ್ತಾ ಒಂದಿತ್ತು ನಡಪರ ಭಂಗ ಆಪುಣ ನಾವು ಇದಾಡ್ಕಣ ಲಕ್ಕೋಲಿಯಾ ಲಕ್ಕ ಉಂಟಾವನ ಪತ್ತು ಮನ ಪೂರ ರಡ್ ಹೋಯ್ತು ನಿಮಗೆ ಇತ್ತಂಕಲ್ಲ ವೈನ್ ಪರ್ದಾಂಡು ವೈನ್ ಮಾತ ಇಡ್ಡೆ ಪುಳಿ ಪುಳಿ ಇತ್ತಂಡು ದಾಲ ಅಮಲ್ದಲ್ಲ ಆಯ್ತು ಪಕ್ಕ ನಾಟಕ ಮಲ್ತೇನ ಲಾಸ್ಟಿಗೆ ಅಂಚ ಒಂದು ಎಂಬತ್ತುಲೆ ನನ್ನ ಫ್ರೆಂಡ್ ಮಾಮಿನಮ್ಮಗೆ ಗೊತ್ತುಂಡು ಮಾತಾಡಕ್ಲ ಸೊ ಇತ್ತಂಕಲ್ಲ ಇಲ್ಲಡೆ ಪೋಂದಿಲ್ಲ ಪಂತ್ ಜಿಲ್ಲೆಯಲ್ಲಿ ಇಂಚೆ ಇಂಚೆ ಮಲ್ತಾರ ಪೋಪುನ ಮಂಡಿದ್ದು ಗುಡ್ಕೊಂಡಿರ್ತೀರಿ ಆಯ್ತಾ ಮಲ್ತಾರೆ ಮಂಡಿದ್ದು ಸೊ ಇನ್ನಿತ್ತ ವ್ಲಾಗ್ ಐತಿ ನೆಕ್ಸ್ಟ್ ಟೈಮ್ ನಾನೊಂದು ಎಡ್ಡೆ ಕಂಟೆಂಟ್ ವಿತ್ ಲಾಗ್ ಮನ್ಪುಗೋ ಅದು ಪಂಡ ಇಂಚಿನ ಹೊತ್ತು ಕುಡಿತಾ ಲಾಗ್ ಹತ್ತು ಎಂಕಲ ಕುಡಿಚಾರಲ್ಲ ಎಂಕಲ ಡೀಸೆಂಟ್ ಬಾಯ್ಸ್ ಸ್ಪೆಷಲ್ ಟ್ರೈ ಮಲ್ತೇನೆ ನಾವೇ ಹೋಮ್ ಮೇಡ್ ಮಲ್ತೇನ ಅವು ಇಂಚಿನ ಮೆಡಿಸಿನಲ್ ಪರ್ಪೋಸ್ ಮತ್ತೆ ಯೂಸ್ ಆಪಣಿಗೆ ವೈನ್ ಅಂಚ ಮಂಡದು ನನ್ನ ಗಂಗಸರ ದೆಪ್ಪೇರು ಪಂಡದು ಒಳ್ಪಲ್ಲ ಕಂಪ್ಲೇಂಟ್ ಕೊರಚಿ ಎಂಕಲ ಅಂಚಿನ ಕ್ಲಾತ್ ಜೋಕ್ಲು ಎಡ್ಡೆ ಜೋಕ್ಲು ಸೊ ನಮ್ಮ ನೆಕ್ಸ್ಟ್ ವಿಡಿಯೋಕ್ಕೂ ಮೀಟ್ ಹಾಕ ವಿಡಿಯೋ ಶೇರ್ ಮನ್ಪ್ಲೆ ನೆಕ್ಸ್ಟ್ ಲೈಕ್ ಮನ್ಪ್ಲೆ ನೆಕ್ಸ್ಟ್ ಒಂದು ಎಡ್ಡೆ ಸ್ಟೋರಿ ಬರೆಯೊಂದಿಲ್ಲ ಚೂರು ಫನ್ನಿ ಆದ ಸಸ್ಪೆನ್ಸ್ ಆಯ್ನ ಒಂದು ಸ್ಟೋರಿ ಬರೆಯೊಂದಿಲ್ಲ ನಿಗ್ಲು ಮಾತಿಲ್ಲ ಸ್ಟೇ ಟ್ಯೂನ್ಡ್ ಆದಿಪ್ಲಿದ ಆ್ಯಂಡ್ ಶೂಟಿಂಗ್ ಮಲ್ಪ ರೆಡಿ ಆಗೋದಿಲ್ಲ ಶೂಟ್ ಮಂತ್ದು ನಿಕ್ಲ ಸಪೋರ್ಟ್ ಬೋಡು ಶೂಟ್ ಮಂತ್ದು ನಾನು ನೆಕ್ಸ್ಟ್ ಮಂತ್ ಹೇಳ್ತಾನೆ ಈ ಮಂತ್ ಎಂಡೆಡ್ ರಿಲೀಸ್ ಮನ್ಪೊಡೋದಿಲ್ಲ ಸೊ ಸಬ್ಸ್ಕ್ರೈಬ್ ಮನ್ಪ್ಲೆ ಮಾತಿರಗ್ಲ ಶೇರ್ ಮನ್ಪ್ಲೆ ಲೈಕ್ ಮನ್ಪ್ಲೆ ಬೈ ಬಾಯ್